ಮೈಸೂರಿನ ನಂಜನಗೂಡಲ್ಲಿ ದೇವಸ್ಥಾನ ಒಡೆದು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿ ಹಿಂದೂ ಸಂಘಟನೆಗಳು ರಾಜ್ಯದ ವಿವಿಧೆಡೆ ಪ್ರತಿಭಟನೆಯನ್ನ ನಡೆಸಿವೆ. ಮಂಗಳೂರು ನಗರದ ಮಲ್ಲಿಕಟ್ಟೆ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮೆರವಣಿಗೆ ನಡೆಸಿ ಪ್ರತಿಭಟಿಸಿದ್ದಾರೆ. ಇದೇ ವೇಳೆ ಪುತ್ತೂರಿನಲ್ಲಿ ಕೂಡ ಪ್ರತಿಭಟನೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕೆಂದು ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಅಂಚಿನ ದುಸ್ಸಾಹಸಗಳು ಕೈಬಾರಚ್ಚೆ ಮೂಲ ಕರ್ನಾಟಕ ರಾಜ್ಯದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಎಂಎಲ್ಎಗಳು ಜಯವಾದಿ ನಿನ್ನಾದಿ ಬರೋಣಕ್ಕೆ ಕಾರಣ ಈ ಸೇರ್ತಿನ ಬಜರಂಗ ದಳ ಕಾರ್ಯಕರ್ತರನ್ನ ಆ ತಾಕತ್ತರೆ ಮಂದಿ ನಮಾಜ್ ಮಂದಿರನ ಶನಿವಾರದ ದಿನ ಕುಡ್ಲಾಡಿತ್ತಿನ ಪೂರ ಹನುಮಾನ್ ದೇವಸ್ಥಾನದ ಎದುರು ಹನುಮಾನ್ ಚಾಲಿಸ ಪಠಣ ಮಾಡ್ಕೊ ಬಂದು ಪದ್ಮರಾಂಜಿ ಬಜರಂಗ ದಳ ನಿರ್ಧಾರ ಮಾಡ್ಕೊಂಡರು. ಪೊಲೀಸ್ ಇಲಾಖೆ ಅದಕ್ಕೂ ಜಿಲ್ಲಾಡಳಿತ ಅದಕ್ಕೂ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ, ಹಿಂದೂ ಸಮಾಜಕ್ಕೆ ನೋವಾದಾಗ ಭಾವನೆಗಳ ಮೇಲೆ ಚೆಲ್ಲಾಟ ನಡೀತಾ ಇದೆ. ಹಿಂದೂಗಳ ನಂಬಿಕೆಗಳ ಮೇಲೆ ಆಘಾತ ಆಗ್ತಾ ಇದೆ. ಇದನ್ನು ತಡಿಬೇಕು ಅಂತ ಇದ್ರೆ ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ಹೋರಾಟ, ಅದಕ್ಕೋಸ್ಕರ ಇವತ್ತಿನ ಹೋರಾಟ ಇದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಮಾನವೀಯ ಧರ್ಮವನ್ನ ಜಗತ್ತಿಗೆ ಸಾರಿ ಹೇಳ್ತಾ ಇರ್ತಕ್ಕಂಥ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇದರ ಬಗ್ಗೆ ಕಾನೂನನ್ನ ಒಪ್ಕೊಳ್ಳೋರು, ಈ ದೇಶದ ಸಂವಿಧಾನವನ್ನ ಒಪ್ಕೊಳ್ಳೋರು, ಅದಕ್ಕೇನೂ ಅಡ್ಡಿ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಆಕ್ರಮಣಗಳು, ನಿರಂತರವಾಗಿರ್ತಕ್ಕಂಥ ಆಕ್ರಮಣಗಳು ನಡೀತಾ ಇರತಕ್ಕಂಥ ಸಂದರ್ಭ, ನಮ್ಮ ಭಾವನೆಗಳ ಮೇಲೆ ಆಕ್ರಮಣ ಆಗ್ತಾ ಇರ್ತಕ್ಕಂಥ ಸಂದರ್ಭ, ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳು ಯಾವ ರೀತಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಸನಾತನ ಹಿಂದೂ ಧರ್ಮಕ್ಕೆ ಜೈ. ಪ್ರಭು ಶ್ರೀರಾಮಚಂದ್ರ ಭಗವಾನ್ಗೆ ಜೈ. ನಮ್ಮ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಇವತ್ತು ನಿನ್ನೆದಲ್ಲ. बोलो भारत माता की जय, हिंदू धर्म की जय. धिक्कार धिक्कार आडಳಿತ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಆಡಳಿತ ಸರ್ಕಾರಕ್ಕೆ ಧಿಕ್ಕಾರ. ಹಂಚಿದ ನಂತರ ದೇವಸ್ಥಾನವನ್ನ ಕೆಡವಿ ನೀವು. ನಾನು ಪ್ರತಿಭಟನಾ ಸಭೆ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ಅಂತ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕಿದ್ರೆ ನನಗೆ ಮೆಸೆಂಜರ್ ಅಲ್ಲಿ ಇನ್ಬಾಕ್ಸ್ ಹಾಕ್ತಾರೆ. ನಿಮ್ಮದೇ ಸರ್ಕಾರ, ನಿಮ್ಮವರೇ ಇರುವಾಗ ಪ್ರತಿಭಟನೆ ನಡೆಸ್ತೀರಾ ನೀವು ಅಂತ. ಏನು ಉತ್ತರ ಕೊಡ್ಲಿ? ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಮಧೂರಿನ ದೇವಸ್ಥಾನದ ಒಂದು ಮೂಲೆಯಲ್ಲಿ ಅಲ್ಲಿ ಟಿಪ್ಪುವಿನ ಖಡ್ಗ ಬಿದ್ದ ಜಾಗ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ ಹಾಗೆ ಈ ಬಿಜೆಪಿ ಆಡಳಿತದ ಕರ್ನಾಟಕ ಸರ್ಕಾರದವರ ಬೋರ್ಡ್ ಅನ್ನ ನಂಜನಗೂಡಿನಲ್ಲಿ ಹಾಕಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದುವರೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ವೇದಿಕೆಯ ಭಾಷಣಗಳಲ್ಲಿ ದೇವಸ್ಥಾನದ ಧ್ವಂಸ ಪ್ರಕರಣದ ಕುರಿತು ನಾವು ಮಾತಾಡ್ತಾ ಇದ್ದೆವು. ಇತಿಹಾಸ ಕಾಲದಲ್ಲಿ ಯಾವುದೋ ಮೊಘಲರು, ಯಾವುದೋ ತುಘಲಕರು, ಯಾವುದೋ ಖಿಲ್ಜಿಗಳು ಭಾರತದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದೆವು. ಆದರೆ ಹಿಂದುತ್ವದ ಆಧಾರದಲ್ಲಿ, ಬರೀ ಹಿಂದುತ್ವ ಅಂತಲ್ಲ, ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತೇವೆ ಅಂತ ಹೇಳಿಯೇ ಅಯೋಧ್ಯೆಯಲ್ಲಿ ಕೆಡವಿ ಕೆಳಗುರಿದಂತಹ ದೇವಸ್ಥಾನ ಇವತ್ತು ಬಹಳ ದುಃಖಕರವಾದಂತ ಒಂದು ಸನ್ನಿವೇಶದಲ್ಲಿ ಸೇರಿದ್ದೇವೆ. ಹಿಂದೂಗಳ ಧಾರ್ಮಿಕ ಕೇಂದ್ರಗಳನ್ನ ಒಡೆಯುವಂತ ಒಂದು ಕೆಲಸವನ್ನ ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇದೆ. ಒಟ್ಟು ದೇವಸ್ಥಾನಗಳನ್ನ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವಂತಹವರು ನಮ್ಮ ಧಾರ್ಮಿಕ ಚಿಂತಕರು, ನಮ್ಮ